ಇನ್ನು ಚಾಮರಾಜನಗರ ಗುಂಡ್ಲುಪೇಟೆ ಭಾಗದಲ್ಲೂ ಕೂಡ ವರುಣನ ಅಬ್ಬರ ಹೆಚ್ಚಾಗಿದೆ. ರಾಜ್ಯದ ವಿವಿಧೆಡೆ ಮಳೆಯ ಆಗಮನವಾಗಿದ್ದು ಇತ್ತ ಭಾರೀ ಬಿರುಗಾಳಿ ಸಹಿತ ಜೋರು ಮಳೆಗೆ ಅಪಾರ ಪ್ರಮಾಣದ ಬಾಳೆ ಫಸಲು ಹಾಗೆ ಮರ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸೋಮನಾಪುರ, ಕೊಡಸೋಗೆ, ಕಡತಾಳಕಟ್ಟೆ ಹುಂಡಿ, ಇನ್ನು ಶೀಲವಂತಪುರ ಗ್ರಾಮಗಳಲ್ಲಿ ಭಾರೀ ಮಳೆಯಾಗಿದೆ. ಇನ್ನು ಸೋಮಾಪುರ ಗ್ರಾಮದಲ್ಲಿ 10ಕ್ಕೂ ಅಧಿಕ ರೈತರ ಬಾಳೆ ಫಸಲು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಸೋಮನಾಪುರದ ಮಹದೇವ ಅವರ ಕುರಿ ಕೊಟ್ಟಿಗೆ ಹಾಗೂ ವಾಸದ ಮನೆ ಮೇಲೂ ಕೂಡ ಬೇವಿನ ಮರ ಬಿದ್ದು ಹೆಂಚು ಹಾಗೂ ಮೇಲ್ಛಾವಣಿ ಹಾನಿಯಾಗಿದೆ. ಇತ್ತ ಬಂಗಾರನಾಯಕ ಎಂಬುವವರ ವಾಸದ ಮನೆ ಹಾಗೆ ನಾಗನಾಯಕ ಅವರ ಜಮೀನಿನ ದನದ ಕೊಟ್ಟಿಗೆ ಮೇಲೆ ಮೇಲ್ಛಾವಣಿ ಕೂಡ ಬಿದ್ದಿದ್ದು ಅಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ.